ಜಾಗತಿಕ ಮತ್ತು ಸ್ಥಳೀಯ ಸಂಸ್ಕೃತಿಗಳ ಸಂಬಂಧವನ್ನು ಗಾಢವಾಗಿಸುವ ಮೂಲಕ ಉನ್ನತ ಶಿಕ್ಷಣ ಕ್ಷೇತ್ರವು ತನ್ನ ಅರ್ಥಪೂರ್ಣತೆಯನ್ನು ಕಂಡುಕೊಳ್ಳಬೇಕಾಗಿದೆ. ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಸಂಸ್ಥೆಯು ಜಾಗತಿಕ ಮಟ್ಟದಲ್ಲಿ ಗಮನಾರ್ಹ ಸ್ಥಾನಮಾನವನ್ನು ಗಳಿಸುವುದರೊಂದಿಗೆ ಸ್ಥಳೀಯವಾಗಿಯೂ ಮಹತ್ವದ ಕೆಲಸಗಳನ್ನು ಮಾಡುತ್ತಾ ಬಂದಿದೆ ಎಂದು ಮಾಹೆ ಮತ್ತು ಮಣಿಪಾಲ್ ಶಿಕ್ಷಣ ಹಾಗೂ ವೈದ್ಯಕೀಯ ಬಳಗದ ಸಂಸ್ಥೆಗಳ ಚೇರ್ಮನ್ ಡಾ. ರಂಜನ್ ಪೈ ಅವರು ಹೇಳಿದರು. ಅವರು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸೆಂಟರ್ ಫಾರ್ ಇಂಟರ್ ಕಲ್ಚರಲ್ ಸ್ಟಡೀಸ್ ಅಂಡ್ ಡಯಲಾಗ್ ಡಿಸರ್ನಿಂಗ್ ಇಂಡಿಯಾ ಲಿವಿಂಗ್ ಕಲ್ಚರ್ಸ್ ಆಫ್ ತುಳುನಾಡು ಆನ್ಲೈನ್ ಕೋರ್ಸ್ ಅನ್ನು ಮಣಿಪಾಲದ ಮಾಹೆಯ ಮುಖ್ಯ ಕಚೇರಿಯ ಅಂಗಣದಲ್ಲಿ ಉದ್ಘಾಟಿಸಿ ಮಾತನಾಡಿದರು. ಸಹ ಕುಲಾಧಿಪತಿಗಳಾದ ಡಾ. ಎಚ್.ಎಸ್. ಬಲ್ಲಾಳಪ್ರು ಮಾತನಾಡಿ, ಮಣಿಪಾಲ್ ಶಿಕ್ಷಣ ಸಂಸ್ಥೆಗಳ ಸ್ಥಾಪಕರಾದ ಟಿ.ಎಂ. ಪೈ ಅವರ ಕಾಲದಿಂದಲೇ ಮಾಹೆ ಶಿಕ್ಷಣ ಸಂಸ್ಥೆಯು ಸ್ಥಳೀಯ ಕಲೆ, ಸಾಹಿತ್ಯ, ಸಂಸ್ಕೃತಿಗಳ ಬಗ್ಗೆ ಸಂಬಂಧವನ್ನು ಇರಿಸಿಕೊಂಡು ಬಂದಿದೆ ಎಂದು ಹೇಳಿದರು. ವಿಶ್ವವಿದ್ಯಾಲಯದವರು ಇದು ಯಾಕೆ ಮಾಡುವುದು ಅಂತ ಹೇಳಿದರೆ, ಇದು ನಮ್ಮ ಅವಿಭಾಜಿತ ದಕ್ಷಿಣ ಕನ್ನಡದ ಈ ಕೃಷ್ಣ ಜನ್ಮಾಷ್ಟಮಿ ಸಮಯದಲ್ಲಿ ಈ ವಿಟ್ಲ ಪಿಂಡಿ ಅಂತ ಇರ್ತದೆ. ಕೃಷ್ಣ ಜನ್ಮಾಷ್ಟಮಿ ನೆಕ್ಸ್ಟ್ ಡೇ ಆವಾಗ ನಮ್ಮ ನಾಲ್ಕು ಬೀದಿಯಲ್ಲಿ ನಮ್ಮ ಕೃಷ್ಣದೇವರ ಸನ್ನಿಧಿಯಲ್ಲಿ ಎಲ್ಲ ವೇಷಧಾರಿಗಳು, ಹುಲಿ ವೇಷ ಮಾತ್ರ ಅಲ್ಲ ಬೇರೆ ವೇಷಧಾರಿಗಳು ಕೂಡ ಅವರ ಪ್ರದರ್ಶನವನ್ನು ಮಾಡ್ತಾರೆ. ಅದಕ್ಕೆ ಪರ್ಯಾಯ ಸ್ವಾಮೀಜಿಯವರವರನ್ನು ಕರೆದು ಅವರಿಗೆ ಬೇಕಾದಂಥ ಇದೆಲ್ಲ ಸೌಲಭ್ಯವನ್ನು ಕೊಡ್ತಾರೆ. ಹಾಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇದೊಂದು ಕಾರ್ಯಕ್ರಮ, ಈ ಟೈಗರ್ ಡಾನ್ಸ್ ಹುಲಿ ವೇಷ ಈ ಸಲ ಮಾಡುವ. ಯಾಕಂತ ಹೇಳಿದರೆ ನಾವು ಈ ಕಲ್ಚರಲ್ ಡಿಪಾರ್ಟ್ಮೆಂಟ್ನವರು ಇದನ್ನು ಮಾಡಿದ್ದಾರೆ. ಯಾಕೆಂದರೆ ನಾವೊಂದು ಸರ್ಟಿಫಿಕೇಟ್ ಕೋರ್ಸ್ ಸ್ಟಾರ್ಟ್ ಮಾಡ್ತೇವೆ. ಈಗ ಹೊಸ ಎಜುಕೇಷನ್ ಪಾಲಿಸಿ ಪ್ರಕಾರ ನಮ್ಮ ಮಕ್ಕಳು ಸ್ಟೂಡೆಂಟ್ಸು ಯಾವುದೇ ಡಿಗ್ರಿ ಹೋಗಲಿ ಬ್ರೇಕ್ ತಕ್ಕೊಂಡು ಇಂಥ ಒಂದು ಕಲೆಯಲ್ಲಿ ಆಸಕ್ತಿ ವಹಿಸಿ ಇದು ಮಾಡಿದರೆ ಅವರಿಗೆ ಕ್ರೆಡಿಟ್ ಸಿಗ್ತದೆ. ಆ ಕ್ರೆಡಿಟನ್ನು ಅವರ ರೆಗ್ಯುಲರ್ ಪ್ರೋಗ್ರಾಮ್ಗೆ ಮಾಡಲಿಕ್ಕೆ ಆಗ್ತದೆ. ಅಂಥ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡೋದು. ಅದು ಮಾತ್ರ ಅಲ್ಲದೆ ನಮ್ಮ ಅವಿಭಾಜಿತ ದಕ್ಷಿಣ ಕನ್ನಡದಲ್ಲಿ ಈ ವಿಟ್ಲಪಿಂಡಿ ಟೈಮಲ್ಲಿ ಇದು ಹೊಸ ಹುಲಿ ವೇಷ ಬೇರೆ ವೇಷ ಎಲ್ಲ ಮಾಡ್ತಾರೆ. ಅದೇ ರೀತಿ ಭೂತಕೋಲ, ಯಕ್ಷಗಾನ ಇದನ್ನೆಲ್ಲ ನಾವು ನಮ್ಮ ಯುವ ಜನಾಂಗಕ್ಕೆ ಅರಿವು ಮೂಡಿಸುವ ಉದ್ದೇಶದಿಂದ ಇದನ್ನು ಮಾಡ್ತೇವೆ. ಪ್ರಸ್ತುತ ಆರಂಭಿಸಲಾಗುತ್ತಿರುವ ಆನ್ಲೈನ್ ಕೋರ್ಸ್ ಬಗ್ಗೆ ಮಾತನಾಡಿದ ಮಾಹಿಯ ಕುಲಪತಿಗಳಾದ ಡಾ. ಎಂ.ಡಿ. ವೆಂಕಟೇಶ್ ಅವರು, ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಸಂಸ್ಥೆಯು ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಪರಿಕಲ್ಪನೆಗೆ ಬದ್ಧವಾಗಿದೆ ಮತ್ತು ಅದರ ಆಶಯವನ್ನು ಸಾಕಾರಗೊಳಿಸುವ ಪ್ರಯತ್ನವನ್ನು ಶ್ರದ್ಧೆಯಿಂದ ಮಾಡುತ್ತಿದೆ. ಈ ಬದ್ಧತೆಗೆ ಪೂರಕವಾಗಿ ತುಳುನಾಡಿನ ಕುರಿತ ಆನ್ಲೈನ್ ಕೋರ್ಸ್ ಅನ್ನು ಸಂಯೋಜಿಸಲಾಗಿದೆ. ಈ ವಿಶಿಷ್ಟ ಆನ್ಲೈನ್ ಅಭ್ಯಾಸ ಕ್ರಮವು ಸ್ಥಳೀಯ ಜ್ಞಾನ ಪರಂಪರೆ ಹಾಗೂ ಸಾಂಸ್ಕೃತಿಕ ನಡಾವಳಿಗಳ ಮೇಲೆ ಬೆಳಕು ಚೆಲ್ಲುತ್ತದೆ. ಸ್ಥಳೀಯ ಸಂಸ್ಕೃತಿಯನ್ನ ಶೈಕ್ಷಣಿಕ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡಲು ಪ್ರೇರಣೆ ಒದಗಿಸುತ್ತದೆ ಎಂದರು. In fact, even the entire editing, photography, everything has been done in-house. And I have seen some of the footages and also about the lectures that have been recorded. I think I am extremely impressed, and this will go a long way in taking forward the cultural traditions and folk arts of Tulunadu. And this is not the end of it. We propose to take a second one too, and this tiger dance will be one of the items that will be featured in the second episode of this course, and I'm sure this will be a grand success. In fact, I've already told Dr. Praveen that we should now feature it in some documentary festival in Philippines, and I'm sure it's going to be appreciated all over the country whenever it is available to be viewed. And I'll share all this. Praveen, I request you to share it with Dr. Ranjan and everybody else. And I think I invite all of you to take this course. It will be a wonderful experience. Thank you very much. ಮಾಹಿಯ ಕುಲಸಚಿವರಾದ ಡಾ. ನಾರಾಯಣ್ ಸಭಾಹಿತ್ ಅವರು ಮಾತನಾಡಿ, ಮಾಹಿಯು ಸ್ಥಳೀಯ ಸಂಸ್ಕೃತಿಗಳ ಕುರಿತು ಅಧ್ಯಯನ ಮತ್ತು ದಾಖಲಾತಿಗಳನ್ನು ಹಲವು ನೆಲೆಗಳಲ್ಲಿ ಮಾಡುತ್ತಿದೆ ಎಂದು ಹೇಳಿದರು. ಕಾರ್ಯಕ್ರಮದ ಕೊನೆಗೆ ಅಶೋಕ್ ಕಾಡಬೆಟ್ಟು ಬಳಗದವರು ಪ್ರಸ್ತುತಪಡಿಸಿದ ಹುಲಿವೇಷ ಕುಣಿತವು ತುಳು ಸಂಸ್ಕೃತಿಯನ್ನ ಅರ್ಥಪೂರ್ಣವಾಗಿ ಪ್ರಸ್ತುತಪಡಿಸಿದ್ರು. ಕಾರ್ಯಕ್ರಮದಲ್ಲಿ ಸಿಐಎಸ್ಡಿನ ಸಂಯೋಜಕರಾದ ಡಾ. ಪ್ರವೀಣ್ ಕೆ. ಶೆಟ್ಟಿ ಸ್ವಾಗತಿಸಿದರು. ಮಾಹಿಯ ವಿವಿಧ ವಿಭಾಗಗಳ ಮುಖ್ಯಸ್ಥರು, ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.
ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಉಡುಪಿ.